తెరియనులా ఏ పొల ఆపుజీ ఎన్ని లెక్క నెనెతోనులా ఆపుజీ నరమాని పండి లెక్క తెరియనులా ఏ పొల ఆపుజీ ఎన్ని లెక్క ఆరు పల్లెక ಶಾರದಾ ಕಲಾ ಆರ್ಟ್ಸ್ ಮಂಜೇಶ್ವರ ದೇಶ ವಿದೇಶಗಳಲ್ಲೂ ಯಶಸ್ವಿ ಪ್ರದರ್ಶನ ನೀಡಿದ ತಂಡ. ಈ ತಂಡದ ಅದೆಷ್ಟು ನಾಟಕಗಳು ನೂರಾರು ಪ್ರದರ್ಶನ ನೀಡುವ ಮೂಲಕ ಜನರ ಮನಸ್ಸು ತಟ್ಟಿದೆ. ಅಂತಹ ಡ್ರಾಮಾಗಳ ಪೈಕಿ ಆರ್ ಪನ್ಲೆಕ ಅನ್ನೋ ಡ್ರಾಮಾ ಕೂಡ ಒಂದು. ಇಂತಹ ಅಪರೂಪದ ನಾಟಕವನ್ನು ವಿಶ್ವಾದ್ಯಂತ ಇರುವ ನಾಟಕ ಪ್ರಿಯರಿಗೆ ತೋರಿಸಲು ವಿ4 ನ್ಯೂಸ್ ಸಜ್ಜಾಗಿದೆ. ಎಸ್, ವಿ4 ನ್ಯೂಸ್ ವಿ4 ಸ್ಟ್ರೀಮ್ ಎನ್ನುವ OTT ಪ್ಲಾಟ್ಫಾರ್ಮ್ ಅನ್ನ ಲಾಂಚ್ ಮಾಡ್ತಾ ಇದ್ದು, ಇದರಲ್ಲಿ ಇಂತಹ ನೂರಾರು ನಾಟಕಗಳು ಮೂಡಿಬರಲಿವೆ. ಹಾಗಾದ್ರೆ ಆರ್ ಪನ್ಲೆಕ ಡ್ರಾಮಾದ ಸ್ಪೆಷಾಲಿಟಿ ಏನು? ಬನ್ನಿ ನೋಡ್ಕೊಂಡು ಬರೋಣ. ಇದೇ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ದಿ ಸ್ಟೋರಿ ಆಫ್ ಆರ್ ಪನ್ಲೆಕ. ನಾನು ಪೃಥ್ವಿ. తెరియనులా ఏ పొల ఆపుజీ ఎన్ని లెక్క నెనెతోనులా ఆపుజీ నరమాని పండి లెక్క తెరియనులా ఏ పొల ఆపుజీ ఎన్ని లెక్క ఆరు పల్లెక ವಿ4 ನ್ಯೂಸ್ ಸುದ್ದಿ ಮನೋರಂಜನೆಯ ಮೂಲಕ ಜನರ ಮನೆ ಮಾತಾಗಿರುವ ಸುದ್ದಿವಾಹಿನಿ. ಇದೀಗ ನ್ಯೂ ಟ್ರೆಂಡ್ಗೆ ಅನುಗುಣವಾಗಿ ವಿ4 ಸ್ಟ್ರೀಮ್ ಅನ್ನೋ OTT ಪ್ಲಾಟ್ಫಾರ್ಮ್ ಅನ್ನ ಲಾಂಚ್ ಮಾಡ್ತಾ ಇರೋದು ಗೊತ್ತೇ ಇದೆ. ಜನತೆಯ ಮನೋರಂಜನೆಗಾಗಿ ವಿ4 ಸ್ಟ್ರೀಮ್ನಲ್ಲಿ ಅನೇಕ ಡ್ರಾಮಾಗಳನ್ನು ಒದಗಿಸಲು ಸಜ್ಜಾಗಿದ್ದು, ಅನೇಕ ಕಾರ್ಯಕ್ರಮಗಳ ಮೂಲಕ ಜನ ಮನರಂಜಿಸಲು ಎಲ್ಲ ರೀತಿಯಲ್ಲೂ ತಯಾರಿ ನಡೆಸಿದೆ. ಇನ್ನು ಶಾರದಾ ಆರ್ಟ್ಸ್ ಮಂಜೇಶ್ವರ ತಂಡದ ಆರ್ ಪನ್ಲೆಕ ಅನ್ನುವ ಡ್ರಾಮಾ ಕೂಡ OTTಯಲ್ಲಿ ಮೂಡಿಬರಲಿದೆ. ಹಾಗಾದ್ರೆ ಆ ಡ್ರಾಮಾ ಹೇಗಿದೆ, ಸಮಾಜಕ್ಕೆ ಯಾವ ರೀತಿಯ ಸಂದೇಶವನ್ನು ನೀಡಿದೆ ಹೇಳ್ತೇವೆ ನೋಡಿ. ಆಧುನಿಕ ಜೀವನ ಶೈಲಿಗೆ ಅನುಗುಣವಾಗಿ ಜನತೆ ಕೂಡ ಎಲ್ಲ ವಿಷಯದಲ್ಲೂ ಆಧುನಿಕತೆಯತ್ತ ಮುಖ ಮಾಡ್ತಾ ಇದ್ದಾರೆ. ಈ ನಡುವೆ ಕೊರೋನಾ ಎನ್ನುವ ವೈರಸ್ ದಾಳಿಯಿಟ್ಟು ಇಡೀ ವಿಶ್ವದ ಚಿತ್ರಣವನ್ನೇ ಸಂಪೂರ್ಣವಾಗಿ ಬದಲಾವಣೆ ಮಾಡಿದೆ. ವೇಗವಾಗಿ ಓಡ್ತಾ ಇದ್ದ ಕಾಲಚಕ್ರ ಏಕಾಏಕಿ ವೇಗವನ್ನ ಕಡಿತಗೊಳಿಸಿಕೊಂಡಿದೆ. ಕೋವಿಡ್ ಬಳಿಕದ ಸನ್ನಿವೇಶವು ಗಂಭೀರವಾಗಿದ್ದು, ಮನೋರಂಜನೆಯ ಮೂಲಗಳು ಕೂಡ ಸಾಕಷ್ಟು ಹಿನ್ನಡೆಯನ್ನ ಅನುಭವಿಸಿದೆ. ಇದನ್ನ ಅರ್ಥ ಮಾಡಿಕೊಂಡು ಈಗಿನ ಟ್ರೆಂಡ್ಗೆ ಅನುಗುಣವಾಗಿ ವಿ4 ನ್ಯೂಸ್ ವಿ4 ಸ್ಟ್ರೀಮ್ ಅನ್ನೋ OTT ಪ್ಲಾಟ್ಫಾರ್ಮ್ ಅನ್ನು ಆರಂಭಿಸಿದೆ. ಕಂಗೆಟ್ಟಿರುವ ಜನತೆಗೆ ಒಂದು ರಿಲ್ಯಾಕ್ಸೇಷನ್ ಒದಗಿಸಬೇಕು ಅನ್ನೋದು ಇದರ ಹಿಂದಿರುವ ಉದ್ದೇಶ. ಈ ನಿಟ್ಟಿನಲ್ಲಿ ಭರಪೂರ ಕಾರ್ಯಕ್ರಮಗಳು ವಿ4 ಸ್ಟ್ರೀಮ್ ಮೂಲಕ ಮೂಡಿಬರಲಿದೆ. ಇದಕ್ಕಾಗಿ ಈಗಾಗಲೇ ಅನೇಕ ಡ್ರಾಮಾ, ವೆಬ್ ಸಿರೀಸ್ ಹಾಗೂ ಸಿನಿಮಾಗಳ ಶೂಟಿಂಗ್ ವರ್ಕ್ ಕಂಪ್ಲೀಟ್ ಆಗಿದೆ. ಈ ಪೈಕಿ ಪ್ರಸಿದ್ಧ ನಾಟಕ ತಂಡ ಶಾರದಾ ಆರ್ಟ್ಸ್ ಕಲಾವಿದರ್ ಮಂಜೇಶ್ವರ ತಂಡದ ಆರ್ ಪನ್ಲೆಕ ಅನ್ನುವ ಡ್ರಾಮಾ ಕೂಡ ವಿ4 ಸ್ಟ್ರೀಮ್ OTTಯಲ್ಲಿ ಮೂಡಿಬರಲಿದೆ. ಗಡಿನಾಡ ಕಲಾನಿಧಿ ಕೃಷ್ಣಜಿ ಮಂಜೇಶ್ವರ ರಚಿಸಿ ನಿರ್ದೇಶಿಸಿದ ತುಳುನಾಡ ಕಲಾ ಬಿಡ್ಸಿ ದೀಪಕ್ ರೈ ಪಾಣಾಜಿ ಅಭಿನಯದ ಆರ್ ಪನ್ಲೆಕ ನಾಟಕ ವಿ4 ಸ್ಟ್ರೀಮ್ನಲ್ಲಿ ಮೂಡಿಬರಲು ಸಜ್ಜಾಗಿ ನಿಂತಿದೆ. ಮಹಾತ್ಮ ಗಾಂಧೀಜಿ ಗೊತ್ತಿಲ್ಲ. ಸುಭಾಷ್ ಚಂದ್ರ ಬೋಸ್ ಯಾರು? ಸುಭಾಷ್ ನನ್ನ ಕ್ಲಾಸಲ್ಲಿ ದೇವ. ರವೀಂದ್ರನಾಥ್ ಟಾಗೋರ್ ಯಾರು? ಶೋ ದೇವ, ಅದು ಗೊತ್ತಿಲ್ಲ. ಮತ್ತೆ ಯಾಕೆ ನೀನು ಇಷ್ಟು ಬೆಳೆದದ್ದು? ನಿನ್ನ ತಲೆಯಲ್ಲಿ ಏನು ಬೈಯುಲ್ಲ ಬೆಳೆಸಿದಿ? ನನಗೆ ನನ್ನ ಸರ್ವಿಸ್ ಅಲ್ಲಿ ನಿನ್ನಂತ ಸ್ಟೂಡೆಂಟ್ ಸಿಗ್ಲಿಲ್ಲ. ಎದ್ದ ನೀವು ಉದ್ದ. ಶೋ ದೇವ. ಆವಾದ್ರೆ ಲಕ್ಷ್ಮಣ್ ಕುಂದರ್ ಯಾರು? ಗೊತ್ತಿಲ್ಲ. ದೇವದಾಸ್ ಕಾಪಿ ಗಾಡಿ ಯಾರು? ಗೊತ್ತಿಲ್ಲ. ನವೀನ್ ದೀಪಡಿ ಯಾರು? ಗೊತ್ತಿಲ್ಲವಾ. ಅರವಿಂದ್ ಬೆಳ್ಳಾರಿ ಯಾರು? ಗೊತ್ತಿಲ್ಲವಾ. ಭದ್ರಜ ಮಂದಿರ್ ಯಾರು? ದೇವ ಗೊತ್ತಿಲ್ಲವಾ. ಪ್ರಕೃತಿ ಯಾರು? ಗೊತ್ತಿಲ್ಲವಾ. ಮತ್ತೆ ನನ್ನ ದೋಸ್ತಿಗಳಾದ್ರೆ ನಿಮಗೆ ಗೊತ್ತಿಲ್ಲ, ಮತ್ತೆ ನಿಮ್ಮ ದೋಸ್ತಿಗಳಾದ್ರೆ ನನಗೆ ಗೊತ್ತುಂಟಾ?
ಆರಪಲ್ಲೆಕ ತುಳುನಾಡಿನ ನಾಟಕ ಕ್ಷೇತ್ರದಲ್ಲಿ ಸಾಕಷ್ಟು ಸಂಚಲನ ಮೂಡಿಸಿರುವ ನಾಟಕ. ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು, ಮಹಾರಾಷ್ಟ್ರ, ಬೆಂಗಳೂರಿನಲ್ಲಿ ನೂರಾರು ಯಶಸ್ವಿ ಪ್ರದರ್ಶನಗಳನ್ನು ಕಂಡಿದೆ. ಯಕ್ಷಗಾನ ನಾಟಕ ಸಂಘಟಕ ಪ್ರಕಾಶ್ ಎಂ ಶೆಟ್ಟಿ ಸುರತ್ಕಲ್ ರವರ ಸಾರಥ್ಯದಲ್ಲಿ ಮಹಾರಾಷ್ಟ್ರದ ಪ್ರಮುಖ ನಗರಗಳಲ್ಲಿ ಪ್ರದರ್ಶನಗೊಂಡು ಜನರ ಮೆಚ್ಚುಗೆ ಪಡೆದುಕೊಂಡಿದೆ. ಈಗಾಗಲೇ 145ಕ್ಕೂ ಅಧಿಕ ಪ್ರದರ್ಶನ ಕಂಡಿರುವ ಈ ನಾಟಕ ಅಂತರ್ಜಿಲ್ಲಾ ಪ್ರಶಸ್ತಿಯನ್ನ ಬಾಚಿಕೊಂಡಿದೆ. ಇನ್ನು ಈ ನಾಟಕ ಕನ್ನಡಕ್ಕೆ ಭಾಷಾಂತರಗೊಂಡು ಭಟ್ಕಳದಲ್ಲಿ ಅವರು ಹೇಳಿದಂಗೆ ಅಂತ ಪ್ರದರ್ಶನವನ್ನ ಕಂಡಿದೆ. பழைய புரிசே புரிசே அத்தியா என்னம்மா வண்டு அம்மன் சரளா ஏன் இப்படி கத்துற? யார் உனக்கு என்ன செஞ்சாரு சொல்லு. அந்த பையன் என்ன கைய புடிச்சு இழுத்துட்டா. இந்த பையன் உன்னை கைய புடிச்சு இழுத்துட்டானா? ஆமா. நீ ஒரு கல்யாணம் முடிச்ச பொண்ணு தெரிஞ்சுட்டு உன்னை கைய புடிச்சு இழுத்துட்டானா? ஆமா. ஆமாவா? ஏய், என் பொண்டாட்டிய கைய புடிச்சு இழுத்துட்டேடா? ஆமா. நீ ஒரு வயசான ஆளு, தெரிஞ்ச ஆளு, அப்படி இருந்துட்டு என் பொண்டாட்டிய கைய புடிச்சு இழுக்கும் போது பாத்துக்கிட்டே இருந்தேடா. ಆರಪಲ್ಲೆಕ ತುಳು ಹಾಸ್ಯಮಯ ನಾಟಕ, ಸಮಾಜಕ್ಕೆ ಒಂದು ಉತ್ತಮ ಸಂದೇಶ ನೀಡುವ ನಾಟಕ. ಇನ್ನು ನಾಟಕದಲ್ಲಿ ಪ್ರತಿಯೊಬ್ಬ ಕಲಾವಿದರ ನಟನೆ ಕೂಡ ಅದ್ಭುತ. ஆதல வீதல சுதல ஆதல தலதல போதாளத்துக்குள்ள நுழைஞ்சிருந்தாலும் என் பொண்டாட்டிய கைய பிடிச்சு இழுத்தவனா வாழ்க்கையிலே உயிரோட இருக்க விடவே மாட்டேன். ಅವನಿಗೆ ನಾ ಒಂಚೂರು ಜನ ಸರಿ ಇದೆ, ಒಂಚೂರು ಮೆಕ್ಕೆಲ್ಲ ಗೋಪಡುಳ್ಳೆ ಎನ್ನ ಬಾಯಿ ಮಲ್ಲ ಮಾಟ என்ன லங்கா ಅಂದವೇ நக்கலா ಅಕ್ಲು ಮಾತ್ರ ಕೇಳೊಂದು ಸ್ವಂತ. இந்த கர்நாடகா, கேரளா, கோவா, ஆந்திரா, மகாராஷ்டிரா, குஜராத் டூரு பிஜு ஹனிமூன் இந்தியாவில் இருக்கிற எல்லா ஸ்டேட்டை சுத்தி நுழைஞ்சி அதை அரைச்சி குடிச்சு வந்த ஆளுதான்டா. ಕುರ್ಚಿ ಬರ್ತೀನಿ ಪೇರ್ ಮಲ್ಲಜಿ. ಇನ್ನು ಈ ನಾಟಕದ ಹೈಲೈಟ್ ಅಂದ್ರೆ ಅದು ಕಲಾವಿದ ದೀಪಕ್ ರೈ ಪಾಣಾಜೆ. ಖ್ಯಾತ ತಂಡ ಮಸ್ಕಿರಿ ಕುಡ್ಲದ ಕಲಾವಿದ ತುಳುನಾಡ ಬಿರ್ಸೆ ದೀಪಕ್ ರೈ ಪಾಣಾಜಿ ಅವರು ಈ ನಾಟಕದುದ್ದಕ್ಕೂ ಪ್ರೇಕ್ಷಕರನ್ನ ಮನೋರಂಜಿಸ್ತಾ ಸಾಕ್ತಾರೆ. ಈಗ ನನ್ನ ಕೈಯಲ್ಲೊಂದು ಕಟ್ಟೆ ಉಂಟು. ಎಲ್ಲಿಂಟು? ನೆನೆಸ್ಬೇಕು. ನೆನೆಸಬೇಕು. ಈಗ ಅದರಲ್ಲಿ 2 ಇಡ್ಲಿ ಉಂಟು. ಇಡ್ಲಿ ಉಂಟು. ನೆನೆಸ್ಬೇಕಾ? ಇಡ್ಲಿ ನೆನೆಸಿದ್ರೆ ಮುದ್ದೆ ಆಗುದಿಲ್ವಾ? ಶೋದೇವ ಇಲ್ಲ. ಸೋದೇವ ಇಲ್ಲಪ್ಪ. ಶೋದೇವ. ಈಗ ನಾನು ಆ ಇಡ್ಲಿಯನ್ನು ತಿಂದೆ. ಆರು ತಿಂದುದು ಬಾಟ. ಶೋದೇವ. ಈಗ ತಟ್ಟೆಯಲ್ಲಿ ಏನು ಉಳಿತು? ತಟ್ಟೆಯಲ್ಲಿ ಚಟ್ನಿ. ಶೋದೇವ. ಚಟ್ನಿ ನಾನು ಹೇಳಿದ್ದ, ಚಟ್ನಿ ಎಲ್ಲಿಂದ ಬಂದದ? ಚಟ್ನಿ ಉಂಟು ಅಂತ ನೆನೆಸಬೇಕು. ನಾವು 10 ಗಂಟೆಯ ಪ್ಲೇಟ್ ಅನ್ನು ನೆನೆಸುವಾಗ ನಿಮ್ಗೊಂದು ಅರ್ಧ ಗಡಿ ತಾರೆದ ಚಟ್ನಿ ನೆನೆಸ್ಲಿಕ್ಕೆ ಆಗುದಿಲ್ವಾ? ಶೋದೇವ. ಇನ್ನು ಈಗಾಗಲೇ ಕನ್ನಡ ಮತ್ತು ತುಳು ಚಲನಚಿತ್ರದಲ್ಲಿ ಸೈ ಎನಿಸಿಕೊಂಡಿರುವ ತುಳುವ ಸೌರಭ, ಸೈಮಾ ಪ್ರಶಸ್ತಿ ವಿಜೇತ ಪ್ರಕಾಶ್ ಕೆ ತೂಮಿನಾಡು ಅವರು ಕೂಡ ಈ ನಾಟಕದಲ್ಲಿ ಬಣ್ಣ ಹಚ್ಚಿದ್ದಾರೆ. ಅದರಲ್ಲೂ ಕುಡುಕ ಕೇಶವನ ಪಾತ್ರದಲ್ಲಿ ಅದ್ಭುತವಾಗಿ ನಟಿಸಿ ಪ್ರೇಕ್ಷಕರನ್ನ ಮನರಂಜಿಸಿದ್ದಾರೆ. ಐಶ್ವರ್ಯ ಅಭಿಷೇಕ ಹೆಚ್ಚಿನ ಕೋಡೆ ರಾತ್ರಿ ಅಭಿಷೇಕ ಗೌರ್ಮೆಂಟಿಗೆ ಕಂಡಲ್ಲಿ ಹುಡಿದಿ ಭಯಂಕರ ಗಲಾಟೆ. ಭಯಂಕರ ಗಲಾಟೆ ಅಂದ್ರೆ ಗೌರ್ಮೆಂಟಿಗೆ ಬೋಣೆ 12 ಗಂಟೆ ರಾತ್ರಿ ಹೊಟ್ಟೆ ಮಾತಿರ್ದೆ ಗಲಾಟೆ ದಾರಿಗೆ ಹೆಚ್ಚಿನ ಹೊಡ್ಬ ಈ ಗಲಾಟೆ ಎಂಚಿ ಅಭಿಷೇಕ ಪಾಪ ಮಾಡ ಬಯ್ಯ ಮುಟ್ಟ ದೊಂಬುಡು ಕಲ್ಲಿಗೆ ಎತ್ತದು ಇಲ್ಲದೆ ಬಂದಾಗ ಬೊಡೆದಾಯಿನಲ್ಲಿ ಒಂದು ಗಂಜಿ ದೀಜಿನ ಎಂಚಿನ ವೆಜ್ಜಾಪ ಜಂಬೆ ಅಭಿಷೇಕ ಕಲ್ಲಿಗೆ ತೀರ್ಲಡೆ ಬಂದಾಗ ಅಭಿಷೇಕ್ ಅಭಿಷೇಕ್ ಅಭಿಷೇಕ ನಮ್ಮ ರಾಮಣ್ಣ ಮಗೆ ಅಂದ್ರೆ ಐಶ್ವರ್ಯ ನಮ್ಮ ಮೀನುಮರ ಭೂಮಕನ ಮಗಲ್ಲ. ಇನ್ನು ಕಟ್ಟಪಾಡಿ ಕಟ್ಟಪ್ಪ ಚಲನಚಿತ್ರ ನಿರ್ದೇಶಕ ಜೆಪಿ ತೂಮಿನಾಡು ಅವರು ವಸಂತ ಪಾತ್ರದಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಪ್ರೇಕ್ಷಕರನ್ನ ಮನೋರಂಜಿಸಿದ್ದಾರೆ. ಇನ್ನು ತುಳುನಾಡ ಕಲಾಕದಿಕೆ ರಾಜೇಶ್ ಮುಗುಳಿ ಅವರು ಡಿಫರೆಂಟ್ ಶೇಡ್ ಇರುವಂತಹ ಮಲ್ಲಿಕಾ ಎಂಬ ಪಾತ್ರವನ್ನು ನಿರ್ವಹಿಸಿದ್ದಾರೆ. ರಾಮ ಕಣ್ಣು ಮಾರಿ ಆಗ್ಲಾರ ಏರ್ನ ಗಾಡಿ ಎಂಚಿನ ತನ್ನ ಪುದರ್ ಪುರ ಕಣ್ಣು ಏರ್ನ ಪುರ ಹೆಚ್ಚ ಹಿಂದಿಗಾರ ಪೂಜಾ ಪೊಲೀಸ್ ಎಂಚಿನ ಹಿಂದಿ ಈ ಗುಜರಾತ್ ಮಾರ ಲಾರಿನ ಪದ ಓದಿನಿ ಹಿಂದಿ ಭಾಷೆ ನಿನ್ನ ಭಾವ ಓದಿನಿ ಹೆಚ್ಚ ಹಿಂದಿ ಭಾಷೆ ಹಿಂದಿ ಕಲ್ಪಡೆ ಪಲ್ಲಮ್ಮ ಹಿಂದಿ ನಮ್ಮ ರಾಷ್ಟ್ರ ಭಾಷೆ ಹಿಂದಿ ಕಲ್ಪಡೆ ಮಂಗಳ ಕಲಂದ್ರೆ ಹೆಚ್ಚಿನ ಪೊಲೀಸರ ಫೋನ್ ಕೊಟ್ಟು ಇಂಗ್ಲಿಂದಿಯರ್ ಪೂಜೆ ಹಲೋ
कुर्जी हेलो सर लॉरी है कुछ तोರದ ಹಂಗೆ ಹೋಗುದು ಇನ್ನು ಪಟ್ಟದಾಯಿಗಳ ನಟ್ಟುನ ಸ್ಥಿತಿ ಬರುಯ ಎಂಬ ಹಾಡಿನ ಖ್ಯಾತಿಯ ಸೋಮನಾಥ್ ಶೆಟ್ಟಿ ಮಂಗಲ್ಪಾಡಿಯವರು ಚಂದ್ರುವಿನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಆರಪಲ್ನೆಕ ಈ ನಾಟಕವು ಸಮಾಜಕ್ಕೆ ಒಂದು ಅತ್ಯದ್ಭುತ ಸಂದೇಶವನ್ನ ಸಾರುತ್ತಿರುವ ನಾಟಕ. ಈ ಸಂದೇಶಕ್ಕಾಗಿಯೇ ಜನರು ಕೊನೆಯವರೆಗೂ ಈ ನಾಟಕವನ್ನ ನೋಡ್ತಾರೆ. ಗಡಿನಾಡ ಕಲಾನಿಧಿ ಕೃಷ್ಣಜಿ ಮಂಜೇಶ್ವರ ರಚಿಸಿ ನಿರ್ದೇಶಿಸಿದ ತುಳುನಾಟ ಕಲಾವಿಡ್ಸೆ ದೀಪಕ್ ರೈ ಪಾಣಾಜಿ ಅಭಿನಯದ ಆರಪಲ್ನೆಕ ನಾಟಕ ಸಮಾಜಕ್ಕೆ ಉತ್ತಮ ಸಂದೇಶ ತಂದುಕೊಟ್ಟಿದೆ. ಕಾಲೇಜಿ ಎಂಕ್ಲೇನ ಕಾಲೇಜ್ ಇತ್ತು ಡಿಸ್ಟ್ರಿಕ್ಟ್ ಇತ್ತು ಸ್ಟೇಟ್ ಲೆವೆಲ್ ಬ್ಯಾಡ್ಮಿಂಟನ್ ಸೆಲೆಕ್ಟ್ ಆತೀನಿ ರಟೇ ರಟೆ ಜನ ಅವಟ್ಟು ಒಂಜಿಯಾನ್ ಕುಟೊಂಜಿ ನಿನ್ನ ತಂಗಡಿ ಅಕ್ಷತ ಆಲತ್ತು 100% ಸೆಲೆಕ್ಟ್ ಆಪರು ಜನ ಒಂಜಿ ವೇಳೆ ಅಲ್ಲಿ ಸೆಲೆಕ್ಟ್ ಆದ ನಾನು ಮಾತ್ರ ಮೂಲೆ ಉರಿಯುತ್ತೆ ಚಂದು ಐಕೆ ಅವು ಒಂಚಾರ ಬಲ್ಲಿ ಯಾನ ಸೆಲೆಕ್ಟ್ ಆವಡು ಅಕ್ಷತ ಮಾತ್ರ ಮೂಲೆ ಒರೆಯೋಡು. ಕೋಟಿ ಜೀವರಾಶಿಗಳಿಂದ ಕೂಡಿದ ಈ ಜಗತ್ತಿನಲ್ಲಿ ನಾವೆಲ್ಲರೂ ಪಾತ್ರಧಾರಿಗಳು. ನಮಗೆ ಭಗವಂತ ಸೂತ್ರಧಾರ. ದೈವದೇವರು ಇಲ್ಲ ಎನ್ನುವ ನಾಸ್ತಿಕರು ನಾನು ನನ್ನದು ಎಂದು ಅಹಂಕಾರದಿಂದ ಮೆರೆದ್ರೆ ಕೊನೆಗೆ ಪಶ್ಚಾತ್ತಾಪ ಪಡುವ ಪರಿಸ್ಥಿತಿ ಖಂಡಿತ ಬರುತ್ತೆ ಅನ್ನುವಂತಹ ಕಥಾಹಂದರ ಹೊಂದಿರುವ ನಾಟಕ ಆರಪಲ್ನೆಕ. ಇನ್ನು ದೇವರ ನಂಬಿಕೆಗೆ ದ್ರೋಹ ಎಸಗಿದ್ರೆ ಏನೆಲ್ಲ ಆಗುತ್ತೆ ಎಂಬುದನ್ನ ನಾಟಕದಲ್ಲಿ ತೋರಿಸಿಕೊಡಲಾಗಿದೆ. ಸಾಕಷ್ಟು ಕಲಾವಿದರು ಈ ನಾಟಕದಲ್ಲಿ ಬಣ್ಣ ಹಚ್ಚಿಕೊಂಡಿದ್ದಾರೆ. ಜೊತೆಗೆ ಈ ನಾಟಕ ಅಂತರ್ಜಿಲ್ಲಾ ಪ್ರಶಸ್ತಿಯನ್ನ ಕೂಡ ಬಾಚಿಕೊಂಡಿದೆ. ನಾಟಕದ ಪ್ರಮುಖ ಪಾತ್ರವಾದ ನಾಗರಾಜ್ ಪಾತ್ರದಲ್ಲಿ ಸುರೇಶ್ ವಿಟ್ಲ ಬಣ್ಣ ಹಚ್ಚಿದ್ದಾರೆ. ಮಾತಾಂಡ ಗುರೂಜಿಯಾಗಿ ಪುರಂದರ ಎನ್ಎಸ್ ನಾಗನವಳಚ್ಚಿಲ್ ನಿರ್ವಹಿಸಿದ್ದು, ರಿಕ್ಷಾ ಡ್ರೈವರ್ ಸುಧಾಕರ್ ಪಾತ್ರದಲ್ಲಿ ಪ್ರಭಾಕರ್ ಕೊಲ್ಯ ತಮ್ಮ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಸುಧಾಕರ ದೈವ ದೇವೇ ಬಂದು ಬೊಬ್ಬೆ ಪಾಂಡ ಪಂಡಿದಿಂಗದ್ಯ ಕಾಲಗೂ ತಕ್ಕ ಕೋಲ ಕಟ್ಟರು ಕಾಲಗೂ ತಕ್ಕ ಕೋಲ ಕಟ್ಟರು ಬಂದು ಏಸ್ಕದಿಂದ ಬದುಕಲು ಸಾಧ್ಯತೆಯಾಗಲ್ಲ. ಸುಧಾಕರ ಏನ ಪಾತ್ರದಲ್ಲಿ ಬಂದ್ರೆ ಅಕಲುಂಡೆ ಏನಕ್ಕೆ ಅಕಲುಂಡು ಈಲ ಬೈದ ಅಪ್ಪನ ಬಂದಿದ್ದೆ ಏಲ ಬೈದ ಅಪ್ಪನ ಬಂದಿದ್ದೆ ನಂಗೆ ಮೂಲು ದಾಳ ವ್ಯತ್ಯಾಸ ಇಚ್ಚಿ ಹುಂಡು ವ್ಯತ್ಯಾಸ ಯಾರು ಪಂಡಿನ ಹಳ್ಳಿಂದ ದಿಲ್ಲಿ ಮುಟ್ಟ ನಡಪಡು ಹೆಚ್ಚಾದ ಮೂಲ ನಡಪಡೆ ನಾಗರಾಜರೇ ಈ ಸಮಾಜುಡು ಈ ಪನ್ನಕ ಯಾವ ಪನ್ನಕ ಊರ ನಡಪುಜ್ಜಿ ಅವು ಏಳು ಪನ್ನಕ ನಡಪು ಬಂದು ಒತ್ತು ಬಂದಾಗ ಒತ್ತಾವು. ಅಂಕಿತ್ ಪಾತ್ರದಲ್ಲಿ ಚಲನಚಿತ್ರ ನಟ ವಿಜಯ್ ಮಯ್ಯ ಐಲಾ ಅವರು ಬಣ್ಣ ಹಚ್ಚಿದ್ದಾರೆ. ಕಾರ್ತಿಕ್ ಅಗರ್ವಾಲ ಪಾತ್ರದಲ್ಲಿ ಜಯಂತ ಅರಿಯಾಳ, ಮುರುಘ ಪಾತ್ರದಲ್ಲಿ ಯದುವಿಟ್ಲ ಅವರು ನಟಿಸಿದ್ದಾರೆ. பையனுக்கு நமக்கு அதனை பூஜித்து நான் இல்லை. இனிமே உங்களுக்கு 2 பேருக்கும் எந்த மாப்பம் கிடையாது கிடையாது கிடையாது. அஞ்சதல்ல இவர கரண்ட் வேணும் மாத்திர கிடையாது ஜெர்மிச்சிப்பணும் கிடையாது பண்ணே எது சொன்னாலும் கேட்க மாட்டீங்க நீங்க. நான் யாரு தெரியுமாடா? அந்த கபாலிக்கு அண்ணே, இந்த பாவலிக்கு தம்பி. ಇನ್ನು ಸರಳ ಪಾತ್ರದಲ್ಲಿ ರವಿಚಂದ್ರ ರೈ ಕುಂಬ್ರಾ, ಕಥಾನಾಯಕಿ ಅಕ್ಷತಾನ ಪಾತ್ರದಲ್ಲಿ ಚಲನಚಿತ್ರ ನಟಿ ನಮಿತಾ ಕಿರಣ್ ಕುಳೂರು, ಭಾರತಿ ಟೀಚರ್ ಪಾತ್ರದಲ್ಲಿ ಯೋಗ ಸಾಧಕಿ ಕಾವ್ಯಶ್ರೀ ಜೋಡುಕಲ್ಲು ಬಣ್ಣ ಹಚ್ಚಿದ್ದಾರೆ. ಗುರು ಸಾಕ್ಷಾತ್ ಪರಬ್ರಹ್ಮ ಅತ್ಯಂತ ಬಸಬ್ರಹ್ಮ ಪರಬ್ರಹ್ಮ ಮೊದಲು ಕಲ್ತಿದ್ದೇನೆ ಕಾಲ್ಪರಿ ಅಂಕಾಬುಜಿ ದೇವ ಇದು ಶ್ಲೋಕ ಹಳೆತ್ತ ಹೊಸ ಪರಬ್ರಹ್ಮ ತಸ್ಮೈ ಶ್ರೀ ವಾಸ್ಮೈ ಶ್ರೀ ವಾಸ್ತುಮೆಸ್ಯಲ್ಲ ತಸ್ಮೈ
ತಸ್ಮೈ ಶ್ರೀ ತಸ್ಮಿಶ್ಮಿ ಗುರವೇ ನಮಃ. ಗುರೇ ನಮ್ಮನ ಗುರುವ ನಮನ ಅಲ್ಲವ, ಗುರವೇ ನಮಃ. ಗುರು ನಮ್ಮನ ನಿನಗುಂಟಲ್ಲ ಇವತ್ತು ಶ್ಲೋಕ ಕ್ಯಾನ್ಸಲ್. ಒಬ್ಬ ಒಂಜಿ ಮುಗಿನಪ್ಪ. ಈಗ ನಾನಿಗೆ ವ್ಯಾಯಾಮ ಹೇಳಿಕೊಡ್ತೇನೆ, ಗೊತ್ತಾಯ್ತಾ? ಬಾಯಮ್ಮ. ವ್ಯಾಯಾಮ ಅಲ್ಲ, ವ್ಯಾಯಾಮ. ಇನ್ನು ಖ್ಯಾತ ಗಾಯಕ ದಿನೇಶ್ ನಾಯಕ್ ಮಿತ್ತನಡ್ಕ ಅವರು ನಾಟಕಕ್ಕೆ ಸಂಗೀತ ನೀಡಿದ್ದಾರೆ. ಸೋಮನಾಥ್ ಶೆಟ್ಟಿ ಮಂಗಲ್ಪಾಡಿ ಹಾಗೂ ತುಳುನಾಡ ಕಲಾಕದಿಕೆ ರಾಜೇಶ್ ಮುಗುಳಿ ಅವರ ಸಾಹಿತ್ಯ ಈ ಡ್ರಾಮಾಕ್ಕಿದೆ. ಹಿನ್ನೆಲೆ ಗಾಯಕರಾಗಿ ಸೋಮನಾಥ್ ಶೆಟ್ಟಿ ಮಂಗಲ್ಪಾಡಿ ಹಾಗೂ ಪ್ರಕಾಶ್ ಕೆ ತುಮಿನಾಡು, ಗುರುಪ್ರಿಯಾ ಪುತ್ತೂರು ಸಹಕರಿಸಿದ್ದಾರೆ. ಮೇಕಪ್ನಲ್ಲಿ ಪುರಂದರ ಎನ್ಎಸ್ ನಾಗನವಳಚ್ಚಿಲ್ ಕಾರ್ಯನಿರ್ವಹಿಸಿದ್ದು, ರಂಗಾಲಂಕಾರದಲ್ಲಿ ಪ್ರತೀಶ್ ಉಪ್ಪಳ ಹಾಗೂ ಅರುಣ್ ಕಡಂಬಾರ್ ಸಹಕರಿಸಿದ್ದಾರೆ. ಸ್ವರ ಸಂಯೋಜನೆಯಲ್ಲಿ ಯತೀಶ್ ಪೇಜಾವರ ಸಾಥ್ ನೀಡಿದ್ದು, ಬೆಳಕು ಸಂಯೋಜನೆಯ ಜವಾಬ್ದಾರಿಯನ್ನ ಜಯೇಶ್ ಬೆಜ್ಜ ನಿರ್ವಹಿಸಿದ್ದಾರೆ. ಕಥೆ, ಸಂಭಾಷಣೆ, ನಾಟಕ ರಚನೆ, ನಿರ್ಮಾಣ, ನಿರ್ವಹಣೆ ಮತ್ತು ತಂಡದ ಯಜಮಾನ ಗಡಿನಾಡ ಕಲಾನಿಧಿ ಕೃಷ್ಣಜಿ ಮಂಜೇಶ್ವರ ಅವರ ಸಮಗ್ರ ನಿರ್ವಹಣೆಯಲ್ಲಿ ನಾಟಕ ಮೂಡಿಬಂದಿದೆ. ಈ ಮೂಲಕ ಒಂದು ಅದ್ಭುತ ಕಥಾನಕವನ್ನ ಜನತೆಗೆ ತಂದುಕೊಟ್ಟಿದೆ. ನೋಡಿದ್ರಲ್ವಾ, ಇದು ಆರ್ ಪನ್ಲೆಕ ಅನ್ನೋ ಡ್ರಾಮಾದ ಹೈಲೈಟ್ಸ್. ಇಷ್ಟೆಲ್ಲ ಅದ್ಭುತ ಸಂದೇಶವಿರೋ ಈ ಡ್ರಾಮಾವನ್ನು ನೋಡೋ ಕ್ಯೂರಿಯಾಸಿಟಿ ನಿಮ್ಮಲ್ಲೂ ಹುಟ್ಟಿರಬಹುದು. ಹಾಗಾದ್ರೆ ಶೀಘ್ರದಲ್ಲೇ ವಿ4 ಸ್ಟ್ರೀಮ್ ಮೂಲಕ ಮೂಡಿ ಬರಲಿರುವ ಈ ನಾಟಕವನ್ನ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್. ಇದು ಮುನ್ನುಡಿ, ಮುನ್ನಡೆಗಾಗಿ. ತೆರಿಯೊನುಲ ಏ ಪೊಲ ಆಪುಜಿ ಎನ್ನಿ ಲೆಕ್ಕ. ನೆನೆತು ನೂಲ ಆಪುಜಿ ನರಮಾರಿ ಪಂಡಿ ಲೆಕ್ಕ. ತೆರಿಯೊನುಲ ಏ ಪೊಲ ಆಪುಜಿ ಎನ್ನಿ ಲೆಕ್ಕ. ಆರು ಪಲ್ಲೆಕ